ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೋವಿಡ್ ನೈಟ್ ಕರ್ಫ್ಯೂ ಅನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಲು ಪಾಲಿಕೆಯು ಸಜ್ಜಾಗಿದೆ. ಇದೇ ಹಿನ್ನೆಲೆಯಲ್ಲಿ 45 ಚೆಕ್ಪೋಸ್ಟ್ಗಳನ್ನು ಸಿದ್ಧ ಮಾಡಲಾಗಿದೆ. ಕೋವಿಡ್ ನಿಯಮಗಳು ಮತ್ತು ನೈಟ್ ಕರ್ಫ್ಯೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ವಾಹನಗಳನ್ನು ಜಪ್ತಿ ಮಾಡಲಾಗುತ್ತದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಆಯುಕ್ತ ಶಶಿಕುಮಾರ್ ಹೇಳಿದರು. ಸುಖಸುಮ್ಮನೆ ಓಡಾಟ ಮಾಡುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ಅಲ್ಲದೆ ಎಲ್ಲರೂ ರಾತ್ರಿ 10 ಗಂಟೆಯ ಒಳಗೆ ಮನೆಯಲ್ಲಿರಬೇಕು. ಹೊರವಲಯದಿಂದ ನಗರಕ್ಕೆ ಬರುವುದನ್ನು ತಡೆಯುವುದಕ್ಕೆ ಪೊಲೀಸ್ ವಿಶೇಷ ನಿಗಾ ವಹಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ ಸೂಚನೆ ನೀಡಿರುವ ಪೊಲೀಸ್ ಇಲಾಖೆ ರಾತ್ರಿ ಪಾಳಿಯವರು ಕರ್ಫ್ಯೂ ಅವಧಿಯಲ್ಲಿ ತಮ್ಮ ಕಂಪನಿ ಸಂಸ್ಥೆಯೊಳಗೆ ಇರಬೇಕು. ಕಂಪನಿಗಳು ಇದಕ್ಕೆ ಸರಿಯಾಗಿ ಶಿಫ್ಟ್ ಬದಲಾಯಿಸಿಕೊಳ್ಳಬೇಕೆಂದು ಸೂಚಿಸಲಾಗಿದೆ ಎಂದು ಹೇಳಿದರು. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ನೈಟ್ ಕರ್ಫ್ಯೂ ಕರೋನಾ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಇದರಲ್ಲಿ ಮುಖ್ಯವಾಗಿ ಎಲ್ಲ ರೀತಿ ವಾಹನ ಸಂಚಾರ, ಸಾರ್ವಜನಿಕರ ಸಂಚಾರ, ಸಾರ್ವಜನಿಕ ಚಟುವಟಿಕೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಪಬ್ಲಿಕ್ ಎಲ್ಲ ಪ್ಲೇಸಸಲ್ಲಿ ಸಾರ್ವಜನಿಕರ ಓಡಾಟ ಮತ್ತು ಬೇರೆ ಬೇರೆ ಎಲ್ಲ ರೀತಿ ಚಟುವಟಿಕೆ ನಿಷೇಧ ಮಾಡಲಾಗಿದೆ. ಇದಕ್ಕೆ 5 ರೀತಿಯ ಎಕ್ಸೆಪ್ಷನ್ಸನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಮೊದಲನೇದಾಗಿ ಅದು ವಿವಿಧ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಿರೋ ವ್ಯಕ್ತಿಗಳಾಗಿದ್ದಾರೆ ಅವ್ರುಗಳಿಗೆ ಮತ್ತು ಅವರ ಸಹಾಯಕರಿಗೆ ಅವ್ರುಗಳ ಮೂವ್ಮೆಂಟಿಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಎರಡನೇದು, ರಾತ್ರಿ ಪಾಳಿಯಲ್ಲಿ ಯಾವುದಾದ್ರೂ ಕಂಪನಿ, ಕಾರ್ಖಾನೆ ಅಥವಾ ಎಸ್ಟಾಬ್ಲಿಷ್ಮೆಂಟ್ಸ್ ಕರ್ತವ್ಯ ನಿರ್ವಹಿಸ್ತವೆ ಅನ್ನೋದಾದರೆ ಅವಕ್ಕೆ ಅನುಮತಿ ಇದೆ. ಆದರೆ ಅಲ್ಲಿ ಕರ್ತವ್ಯ ನಿರ್ವಹಿಸುವಂಥ ವ್ಯಕ್ತಿಗಳು ಏನಿದೆ ಈ 10 ಗಂಟೆಯಿಂದ 5 ಗಂಟೆ ಆ ಸಮಯದಲ್ಲಿ ಮೂವ್ಮೆಂಟ್ ಮಾಡೋಂಗಿಲ್ಲ. ಅವರ ಪ್ರಿಮೈಸಸ್ಸಿಂದ ಒಳಗಡೆ, ಅಂದರೆ ರಾತ್ರಿ ಪಾಳಿಯಲ್ಲಿರುವಂಥವ್ರು 10 ಗಂಟೆ ಒಳಗಡೆ ಅವರ ಪ್ರಿಮೈಸಸ್ಸಲ್ಲಿ ಇರಬೇಕು. ಪ್ರಿಮೈಸಸ್ಸಿಂದ ಹೊರಗಡೆ ಬಂದಂಥವ್ರು ಅವರು ತಮ್ಮ ಮನೆಗಳು ಅಥವಾ ಎಲ್ಲಿ ಅವರು ಉಳ್ಕೋತಾರೆ ಆ ಜಾಗಗಳನ್ನ 10 ಗಂಟೆ ಒಳಗೆ ಸೇರ್ಕೋಬೇಕು. ಕಾರ್ಪೊರೇಷನ್ ವ್ಯಾಪ್ತಿ ಯಾವುದೇ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗಲಿಕ್ಕೆ ಹಾಫ್ ಆ್ಯನ್ ಅವರ್ ಸಾಕು. ಸೊ ಅದರ ಹಿನ್ನೆಲೆಯಲ್ಲಿ 10 ಗಂಟೆ ಒಳಗೆ ತಮ್ಮ ಮನೆಗಳು ಸೇರ್ಕೊಳ್ಳುವಂಥ ಕೆಲಸ ಮಾಡಬೇಕಾಗತ್ತೆ. ವೈದ್ಯಕೀಯ ಸೇವೆಗಳನ್ನು ಮತ್ತು ತುರ್ತು ಚಟುವಟಿಕೆಗೆ ಮಾತ್ರ ಅನುಮತಿಸಿದ್ದು, ಇನ್ನುಳಿದಂತೆ ಎಲ್ಲ ವಾಣಿಜ್ಯ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಲಾಗಿದೆ ಅಂತ ಹೇಳಿದೆ. ಅದೇ ರೀತಿ ಅತ್ಯವಶ್ಯಕ ಸೇವೆಗಳನ್ನು ಒದಗಿಸುವಂತಹ ವಾಹನಗಳು, ಸರಕು ಸಾಗಾಣಿಕೆ ವಾಹನಗಳು, ಹೋಮ್ ಡೆಲಿವರಿ, ಇ ಕಾಮರ್ಸ್ ಮತ್ತು ಖಾಲಿ ವಾಹನ ಸಂಚಾರಕ್ಕೆ ಮಾತ್ರ ಅನುಮತಿ ಇರುತ್ತೆ.